ಈಗ ವೆಸ್ಟ್ ಬೆಂಗಾಲಲ್ಲೆಲ್ಲ ಯಾವ ಟೈಪ್ ಆಗ್ತದೆ ಆ ರೀತಿಯ ವಾತಾವರಣವನ್ನು ಇಲ್ಲಿ ತರುವಂಥ, ಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ನಾಯಕರುಗಳು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ನೀವು ಭ್ರಷ್ಟಾಚಾರ ನಾವು ಮಾಡ್ತೇವೆ, ನೀವು ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ಅಭಿಪ್ರಾಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಲ್ಲ ವಿಷಯದಲ್ಲೂ ಸಹ ಇವರು ಜಾತಿಯನ್ನು ತರುವಂಥವ್ರು. ಗವರ್ನರು ಒಬ್ಬ ದಲಿತ ಅನ್ನೋದು ಇವರಿಗೆ ನೆನಪು ಹೋಗಿದೆ. ಸಿದ್ದರಾಮಯ್ಯನ ಭಿಕ್ಷೆಯಿಂದ MLC ಆದಂಥ ಐವನ್ ಡಿಸೋಜ ಅವರು ಇದರಲ್ಲಿ ನೇರವಾಗಿ ಭಾಗಿಯಿರುವ ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ಜಾಸ್ತಿಯಾಗಿ ನಡಿಬೋದು ಅನ್ನೋದು ನನ್ನ ಶಂಕೆ. ನಾಮಿನೇಟೆಡ್ ಒಬ್ಬ ಕಾರ್ಪೊರೇಟ್ರೇ ಈ ನಮ್ಮನಿ ಕಲ್ಲು ಹೊಡಿತಾನ ಅಂತ ಹೇಳಿದರೆ, ಒಂದು ವೇಳೆ ಅವ ಚುನಾಯಿತನಾಗಿ ಕಾರ್ಪೊರೇಟರ್ ಆಗಿ ಬಂದರೆ ಏನು ಮಾಡ್ಬೋದು ಇವರು ಕಾಂಗ್ರೆಸ್ನವರು? ಅಧಿಕಾರದ ಮದ ಇವರು ತಲೆಗೇರಿದೆ. ಕಲ್ಲು ಎಲ್ಲಿಂದ ತಂದರು? ಕಲ್ಲು ಯಾಕೆ ತಂದರು? ಇವರು ಭಾಷಣ ಆದ ಕೂಡಲೇ ಅವರು ಕಲ್ಲು ಹೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಂಗ್ಲಾದೇಶ ಅಂದ ಕೂಡಲೇ ಇವರು ಬೆಂಕಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಭಾಷಣದ ನಂತರ ಇದೆಲ್ಲ ಆಗಿದ್ದು. ಹಾಗಾದರೆ ಅವ್ರ ಮೇಲೆ ಕೇಸ್ ಆಗಲೇಬೇಕು. ಮುಖ್ಯವಾಗಿ ಈ ವಿಷಯ ಸ್ವಲ್ಪ ಮಟ್ಟಿಗೆ ನಿನ್ನೆ ಸಹ ಈ ವಿಷಯದ ಬಗ್ಗೆ ಮಾತಾಡಿದ್ದೇವೆ. ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಬಹಳ ವರ್ಷಗಳ ಹಿಂದೆ ಈ ರೀತಿಯ ಗೂಂಡಾ ಸಂಸ್ಕೃತಿಯ ರಾಜಕೀಯ ಆಗುವುದನ್ನು ನಾವು ಸಾಧಾರಣ ನೋಡಿದ್ದೇವೆ. ನಮ್ಮ ಹಿರಿಯರು ಸಹ ಎಲ್ಲ ನೋಡಿದ್ದಾರೆ. ಗೂಂಡಾ ಸಂಸ್ಕೃತಿಯ ರಾಜಕಾರಣ ಅಂದರೆ ಯಾರಿಗಾದ್ರೂ ಹೆದರಿಸಿ ರಾಜಕೀಯ ಮಾಡೋದು, ಕಲ್ಲು ಹೊಡೆದು ರಾಜಕೀಯ ಮಾಡೋದು, ಈ ರೀತಿಯ ರಾಜಕಾರಣವನ್ನು ಹಿಂದೆ ಮಾಡ್ತಾಯಿದ್ರು. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ರಾಜಕಾರಣ ಯಾರು ಸಹ ಯಾವುದೇ ಪಕ್ಷದವರು ಸಹ ಮಾಡ್ತಿರಲಿಲ್ಲ. ಒಂದು ಜವಾಬ್ದಾರಿಯುತವಾಗಿ ಎಲ್ಲರೂ ಸಹ ನಡ್ಕೊಳ್ತಾಯಿದ್ರು. ಈಗ ಐವನ್ ಡಿಸೋಜ ಮತ್ತು ಅವರ ತಂಡ, ಕಾಂಗ್ರೆಸ್ನ ಕೆಲವು ಕಿಡಿಗೇಡಿಗಳು, ಪುಂಡ್ರು ಏನಂತ ಕರಿಬೋದು, ಅದೆಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಹೇಳಿಯೇ ಅವರನ್ನು ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಅಂಥವರೆಲ್ಲ ಸೇರಿಕೊಂಡು ಎಲ್ಲೋ ಒಂದು ಕಡೆ ಅವರವರ ರಾಜಕೀಯ ಉಳಿವಿಗಾಗಿರ್ಬೋದು ಅಥವಾ ಪ್ರಚಾರದ ದೃಷ್ಟಿಯಿಂದ ಇರ್ಬೋದು, ನಿನ್ನೆ ಕಲ್ಲು ಹೊಡೆಯುವ ಮತ್ತು ಬೆಂಕಿ ಹಚ್ಚುವ, ಟೈರಿಗೆ ಬೆಂಕಿ ಹಚ್ಚುವ ಕೆಲಸಗಳನ್ನು ಇವರು ಮಾಡಿದ್ದಾರೆ. ನಾವು ಸಹ ಮೊದಲು ಬಹುಶಃ ಇದೆ ಪ್ರಚಾರಕ್ಕಾಗೇ ಮಾಡಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ. ಆದರೆ ಅವರ ವರ್ತನೆ, ಅವರ ನಾಯಕರುಗಳ ವರ್ತನೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳನ್ನು ಕೇಳಿದಾಗ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಗಲಭೆ ಮತ್ತು ದೊಂಬಿಯ ವಾತಾವರಣವನ್ನು ತಂದು, ಈಗ ವೆಸ್ಟ್ ಬೆಂಗಾಲಲ್ಲೆಲ್ಲ ಯಾವ ಟೈಪ್ ಆಗ್ತದೆ ಆ ರೀತಿಯ ವಾತಾವರಣವನ್ನು ಇಲ್ಲಿ ತರುವಂಥ, ಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ನಾಯಕರುಗಳು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಗವರ್ನರು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೇನು ಇನ್ನು ಶಿಕ್ಷೆ ಅಥವಾ ಏನೂ ಆಗಲಿಲ್ಲ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬಾರ್ದು ಅನ್ನೋದು ಇವರ ಅಭಿಪ್ರಾಯ. ನೀವು ಭ್ರಷ್ಟಾಚಾರ ನಾವು ಮಾಡ್ತೇವೆ, ನೀವು ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ಅಭಿಪ್ರಾಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ಆಫ್ಟರ್ ಎಫೆಕ್ಟ್ ಆಗಿ ಇವರು ಏನು ಪ್ರಾಯೋಜಿತವಾದ ಒಂದು ಈ ರೀತಿಯ ಗಲಭೆಯನ್ನು ಸೃಷ್ಟಿಸದ ಪ್ರಯತ್ನ ಮಾಡ್ತಿದ್ದಾರೆ. ಇದು ಇಡೀ ನಾಗರಿಕ ಸಮಾಜಕ್ಕೆ ಒಂದು ಆತಂಕಕ್ಕೆ ಈಡಾಗುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡ್ತಿದ್ದಾರೆ. ಇದನ್ನು ಪ್ರತಿಪಕ್ಷರಾದ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಪಕ್ಷದಲ್ಲಿರುವಂಥ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ BJP ಕೈಕಟ್ಟಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಾವು ನಾಳೆ ದೊಡ್ಡದಾದ ರೀತಿಯಲ್ಲಿ ಪ್ರತಿಭಟನೆ ರಾಜ್ಯದಾದ್ಯಂತ ಆಗ್ತದೆ. ಆದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿರುವಂಥ ಗವರ್ನರನ್ನು ನಿಮ್ಮ ದಲಿತರು, ಇವರು ಹೇಳ್ತಾರೆ ಎಲ್ಲ ವಿಷಯದಲ್ಲೂ ಸಹ ಇವರು ಜಾತಿಯನ್ನು ತರುವಂಥವ್ರು. ಗವರ್ನರು ಒಬ್ಬ ದಲಿತ ಅನ್ನೋದು ಇವರಿಗೆ ನೆನಪು ಹೋಗಿದೆ. ಅವರ ಬುಡಕ್ಕೆ ಕೊಡ್ಲೇಟ್ ಬಂದಾಗ ಇವರಿಗೆ ಎಲ್ಲರದ್ದು ಜಾತಿ ಎಲ್ಲ ನೆನಪು ಹೋಗ್ತದೆ. ಇಲ್ಲದಿದ್ದರೆ ಏನು ಸಮಸ್ಯೆ ಆದರೂ ದಲಿತರು ಎಲ್ಲಾದರೂ ಇದ್ದರೆ ದಲಿತ ಅಂತ ಹೇಳುವಂಥದ್ದು ಅಭ್ಯಾಸ ಇರುವಂಥ ಕಾಂಗ್ರೆಸ್ ಪಕ್ಷದವರು ಒಬ್ಬ ದಲಿತ ಗವರ್ನರನ್ನು, ರಾಜ್ಯಪಾಲರನ್ನು ನಿಮ್ಮ ಮನೆ ಒಳಗೆ ಹೋಗಿ ನಿಮ್ಮನ್ನು ಯಾವ ರೀತಿ ಬಾಂಗ್ಲಾದೇಶದ ಪ್ರಧಾನಿಯನ್ನು ಅಲ್ಲಿಂದ ಮನೆಯಿಂದ ಹೊರಗೆ ಓಡಿಸಿದ್ದೇವೋ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಹೋಗಿ ಓಡಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಥ್ರೆಟ್ಟನ್ನು ಕೊಟ್ಟಿರ್ತಾರೆ. ಥ್ರೆಟ್ಟನ್ನು ಕೊಟ್ಟೋದಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಯುವ ಮೋರ್ಚಾದ ಕಡೆಯಿಂದ ಕಂಪ್ಲೇಂಟನ್ನು ಬರ್ಕೆ ಸ್ಟೇಷನಲ್ಲಿ ಕೊಟ್ಟಿದ್ದೇವೆ. ಇನ್ನೂ ಸಹ ಯಾವುದೇ ರೀತಿ ಕೇಸ್ಗಳನ್ನು ಮಾಡಲಿಲ್ಲ. ನಿನ್ನೆ ಕಮಿಷನರ್ ಹತ್ರ ನಾವು ಮಾತಾಡ್ಲಿಕ್ಕೆ ಹೋದಾಗ ಇಲ್ಲ ನಮಗೆ ಸುಮೋಟೋ ಆಗಿ ಕೇಸನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಸುಮೋಟೋ ತೆಗಿಲಿಕ್ಕೆ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಒಂದು ಹೈಯೆಸ್ಟ್ ಅಥಾರಿಟಿ ಇನ್ ಕರ್ನಾಟಕ, ಚೀಫ್ ಮಿನಿಸ್ಟರ್ಗಿಂತ ಸಹ ಮೇಲಿರುವಂಥ ಒಬ್ಬ ಪೋಸ್ಟಿನ ವ್ಯಕ್ತಿಗೆ ನಿಮ್ಮ ಮನೆಗೆ ಹೋಗಿ ನಿಮ್ಮನ್ನು ಅಲ್ಲಿಂದ ಓಡಿಸ್ತೇವೆ ಅಂತ ಹೇಳಿದಾಗ ಪೊಲೀಸರು ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ.
ಪೊಲೀಸರು ರಾಜಕೀಯ ಕೈಗೊಂಬೆಗಳಾಗಿ ವರ್ತಿಸಿದ್ದು ನಾವು ಈ ಹಿಂದೆ ಸಹ ನೋಡಿದ್ದೇವೆ. ನಮ್ಮ ಮೇಲೆಲ್ಲ ಕೇಸ್ ಆಗ ನಡುರಾತ್ರಿಯಲ್ಲಿ ಇವರು ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತೊಗೊಳ್ಬೇಕು FIR ಹಾಕಲಿಕ್ಕೆ. ಹಾಗಾಗಿ ನಡುರಾತ್ರಿಯಲ್ಲಿ ಹೋಗಿ ತೊಗೊಂಡು ಬಂದು ನಮ್ಮ ಮೇಲೆಲ್ಲ ಕೇಸ್ ಹಾಕ್ತಾರೆ. ಆದರೆ ಈಗ ನಾವು ಕೇಸ್ ಕೊಟ್ಟಾಗ ನಿಮ್ಮ ಎದುರು ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಇಲ್ಲ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಯಾರಿದ್ದಾರೆ ಜುಡಿಷಿಯಲ್ ಅವರಿಗೆ ನಾವು ಕಳಿಸಿದ್ದೇವೆ, ಅವರಿಂದ ಇನ್ನು ಬರಬೇಕು ಅನ್ನುವಂಥದ್ದು ಹೇಳಿದೆ. ಯಾಕಂದರೆ ರಾಜಕೀಯ ಪಕ್ಷ ಆಡಳಿತ ಪಕ್ಷ ಮಾಡುವಂಥ ಪಕ್ಷದ MLC ಸಿದ್ದರಾಮಯ್ಯನ ಭಿಕ್ಷೆಯಿಂದ MLC ಆದಂಥ ಐವನ್ ಡಿಸಾಸ್ ಅವರು ಇದರಲ್ಲಿ ನೇರವಾಗಿ ಭಾಗಿಯಿರುವ ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ಜಾಸ್ತಿಯಾಗಿ ನಡಿಬಹುದು ಅನ್ನೋದು ನನ್ನ ಶಂಕೆ. ಹಾಗಾಗಿ ಮಾಧ್ಯಮದ ಮಿತ್ರರ ಮೂಲಕ ಈ ರೀತಿಯ ಗಲಭೆಯ ವಾತಾವರಣ ಮಂಗಳೂರಿನಲ್ಲಿ ಆಗಲೇಬಾರ್ದು, ಆಗಲಿಕ್ಕೆ ನಾವು ಬಿಡಲೂಬಾರ್ದು. ಯಾವುದೇ ಪಕ್ಷದಿಂದ ಆಗಲಿ ಈ ರೀತಿಯ ವಾತಾವರಣ, ಸಾರ್ವಜನಿಕರು ಪ್ರಯಾಣಿಸುವಂಥ ಬಸ್ಸಿನಲ್ಲಿಗೆ ಕಲ್ಲು ಹೊಡೆದು ಸಾರ್ವಜನಿಕರ ಜೀವಕ್ಕೆ ಅಪಾಯ ತರುವಂಥ ಪರಿಸ್ಥಿತಿಯನ್ನು ಇವರು ಮೂಡಿಸಿದ್ದಾರೆ. ಪಾಪ ಬಸ್ಸಿನವರು, ಅದರಲ್ಲಿ ಡ್ರೈವರು, ಕಂಡಕ್ಟ್ರು, ಕ್ಲೀನರು, ಜನರು ಎಲ್ಲ ಅವರು ಅದರಲ್ಲಿ ದುಡಿಯುವಂಥ ಒಂದು ಬಸ್ಸು, ಅದರಿಂದ ಮೂಲಕ ಅವರು ಜೀವನವನ್ನು ನಡೆಸ್ತಾರೆ. ಅದನ್ನು ತೊಳೆಯುವುದು, ಅದಕ್ಕೆ ಉಗಿಯುವುದು, ಈ ರೀತಿಯ ಒಂದು ಥರ್ಡ್ ಕ್ಲಾಸ್ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ ಎಲ್ಲರೂ ಸಹ. ಸಮಾಜ ನೋಡ್ತಾ ಇದೆ. ಯಾರು ಕೊಲ್ಲು ಹೊಡೆದವ? ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟರ್. ಅವನನ್ನು ಅವನ ಕ್ವಾಲಿಟಿಯನ್ನು ನೋಡಿ ಇವನನ್ನು ನಾಮಿನೇಷನ್ ಮಾಡಿದ್ದಾರೆ. ಆ ನಾಮಿನೇಷನ್ ಮಾಡಿದ ಬಹುಶಃ ಇನಾಯತ್ ಅಲಿ ಅವರ ಯಾರೋ ಇರಬೇಕು, ನನಗೆ ಕರೆಕ್ಟ್ ಗೊತ್ತಿಲ್ಲ. ಯಾಕೆ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಅವರು ಯೋಚನೆ ಮಾಡಬೇಕು. ನಾಮಿನೇಟೆಡ್ ಒಬ್ಬ ಕಾರ್ಪೊರೇಟ್ರೇ ಈ ನಮ್ಮನಿ ಕಲ್ಲು ಹೊಡಿತಾನ ಅಂತ ಹೇಳಿದರೆ, ಒಂದು ವೇಳೆ ಅವ ಚುನಾಯಿತನಾಗಿ ಕಾರ್ಪೊರೇಟರ್ ಆಗಿ ಬಂದರೆ ಏನು ಮಾಡ್ಬೋದು ಇವರು ಕಾಂಗ್ರೆಸ್ನವರು? ಅಭಿವೃದ್ಧಿಯ ವಿಷಯ ಬಿಟ್ಟುಬಿಡಿ, ಕಲ್ಲು ಹೊಡೆಯುವುದೇ ಇವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನುವಂಥ ರೀತಿಯಲ್ಲಿ ಇವರು ಕಾಂಪಿಟೇಷನಲ್ಲಿ ಕಲ್ಲು ಹೊಡ್ತಾಯಿದ್ರು. ಮತ್ತೊಬ್ಬ ಗ್ರಾಮ ಪಂಚಾಯತ್ನ ಸದಸ್ಯ. ಇವರಿಬ್ಬರು ಪೊಲೀಸ್ ಸ್ಟೇಷನಿಗೆ ಹೋಗಿ ನಾವೇ ಮಾಡಿದ್ದು, ಏನು ಮಾಡ್ತೀರಿ, ನಮ್ಮನ್ನು ಯಾರಿಂದ ಸಹ ಏನು ಮಾಡಲಿಕ್ಕೆ ಆಗುವುದಿಲ್ಲವನ್ನೋದು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಇದೆ ಅನ್ನುವಂಥ ಅಧಿಕಾರದ ಮದ ಇವರು ತಲೆಗೇರಿದೆ. ಜನ ನೋಡ್ತಾರೆ, ಬುದ್ಧಿ ಕಲಿಸುವ ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ. ಆದರೆ ಈ ಕಾಲಘಟ್ಟದಲ್ಲಿ, ಈ ಸಮಯದಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ರೀತಿಯಲ್ಲಿ ವರ್ತಿಸ್ತಿರುವಾಗ ಪೊಲೀಸರು ಯಾಕೆ ಕೈ ಕೊಟ್ಟು ಕುಳಿತಿದ್ದಾರೆ? ಪೊಲೀಸರು ಅಷ್ಟೊತ್ತು ಏನು ಮಾಡ್ತಾಯಿದ್ರು? ಕಾರ್ಪೊರೇಷನ್ ಇದೇ ಬಿಲ್ಡಿಂಗಿನ ಮುಂಭಾಗದಲ್ಲಿ ಸ್ಟ್ರೈಕ್ ಆಗಿದೆ. ಎರಡೂ ರೋಡಲ್ಲಿ ಜನ ಸೇರಿಕೊಂಡು ವೆಹಿಕಲ್ ಮೂವ್ಮೆಂಟಿಗೆ ಬಿಡ್ತಾ ಇಲ್ಲ. ವೆಹಿಕಲ್ ಮೂವ್ಮೆಂಟಿಗೆ ಬಿಡುವುದಿಲ್ಲ ಅಂತ ಪರ್ಮಿಷನ್ ತೊಗೊಂಡಿದ್ರಾ? ರಸ್ತೆ ಬಂದ್ ಮಾಡಲಿಕ್ಕೆ ಒಂದು ಕಡೆ ಮಾಡೋದನ್ನ ನೋಡಿದ್ದೇನೆ, ಮತ್ತೊಂದು ಕಡೆ ಬಿಡ್ತಾರೆ. ಎರಡೂ ಕಡೆ ನೀವು ಬಂದ್ ಮಾಡಿದ್ರಿ. ಎರಡೂ ಕಡೆ ಬಂದ್ ಮಾಡಿದ ಕಾರಣ ನೀವು ಯಾರ ಮೇಲೆಲ್ಲ FIR ಹಾಕಿದ್ರಿ? ಕಲ್ಲು ಹೊಡೆದದ್ದು ಒಂದು ವಿಷಯ, ರಸ್ತೆ ಎರಡು ಕಡೆಯಿಂದ ನಿಲ್ಲಿಸಿದ್ರಿ ನೀವು. ಸಾರ್ವಜನಿಕ ವಾಹನ ಸಂಚಾರಕ್ಕೆ ನೀವು ಎಡ ಮಾಡಿಕೊಡ್ಲಿಲ್ಲ, ಪರ್ಮಿಷನ್ ಇಲ್ಲದೆ ಮಾಡಿದ್ರಿ. ಹಾಗಾದ್ರೆ ಅದರ ಮೇಲೆ ಕೇಸ್ ಹಾಕಿದ್ದೀರಾ ಇಲ್ವಾ? ಕೇಸ್ ಹಾಕಿದ್ರೆ ನೀವು ಯಾರ ಮೇಲೆ ಕೇಸ್ ಹಾಕಿದ್ರ ಅಂತ ಹೇಳಿ ಕಮಿಷನರ್ ಹತ್ರ ಕೇಳಿದರೆ, ನಾವು ಹೋಗಿ ನಿಮ್ಮ ಮುಂದೆನೇ ಮಾತಾಡಿದ್ರು. ನಾವೇ ಹುಡ್ಕೊಂಡು ಬರಬೇಕು ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು. ಸಮಯ ಬಂದಾಗ ಅದು ಮಾಡ್ತೇವೆ ಅದನ್ನು ಸಹ. ಆದರೆ ಈಗ ಕಲ್ಲು ಎಲ್ಲಿಂದ ತಂದರು? ಈ ಕಾಂಕ್ರೀಟ್ ರೋಡ್ನಲ್ಲಿ ನಿಮಗೆ ಇಷ್ಟು ದೊಡ್ಡ ಬೋಲ್ಡರ್ ಕಲ್ಲುಗಳು ಎಲ್ಲಿಂದ ಸಿಗ್ತದೆ? ಈ ಕಲ್ಲುಗಳನ್ನು ಎಲ್ಲಿಂದ ತಂದ್ರು ಅನ್ನುವಂಥ ಇನ್ವೆಸ್ಟಿಗೇಷನ್ಸ ಪೊಲೀಸರು ಮಾಡಬೇಕು. ಖಂಡಿತ ಇದನ್ನು ಮುಚ್ಚಿ ಹಾಕ್ತಾರೆ. ನಾನು ನಿಮ್ಮ ಪತ್ರಿಕಾ ಮಾಧ್ಯಮಗಳು ಪ್ರೆಸ್ ಕರ್ತದೆ ಯಾಕಂತ ಹೇಳಿದರೆ, ನಿಮ್ಮ ಮೂಲಕವಾದರೂ ಜನರಿಗೆ ಹೋಗಲಿ ಅಂತ. ಪೊಲೀಸರ ಮೇಲೆ ನಮಗೆ ಅವರು ಯಾವಾಗ ಅಧಿಕಾರಿಗಳು ರಾಜಕೀಯ ಶಕ್ತಿಗಳ ಕೈಗೊಂಬೆಗೆ ವರ್ತಿಸಲಿಕ್ಕೆ ಶುರು ಮಾಡ್ತಾರೋ, ನಮಗೆ ಜನರಿಗೆ ಅವ್ರ ಮೇಲೆ ಇದು ಹೋಗ್ತದೆ, ಅವ್ರ ಮೇಲೆ ಇರುವಂಥ ಹೋಪ್ಸ್ ಏನಿದೆ ಅದು ಹೋಗ್ತದೆ. ಇವ್ರು ಏನಾದರೂ ನ್ಯಾಯ ಕೊಡ್ಬೋದಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಕಲ್ಲು ಎಲ್ಲಿಂದ ತಂದರು? ಕಲ್ಲು ಯಾಕೆ ತಂದರು? 4-5 ಟಯರನ್ನು ತರ್ತಾರೆ. ಟಯರನ್ನು ಸುಡಲಿಕ್ಕಿಲ್ಲ ಅನ್ನುವಂಥದ್ದನ್ನು ಈ ಪೊಲೀಸರು ನಾವೆಲ್ಲರೂ ಪ್ರತಿಭಟನೆ ಮಾಡಿದರೆ ಸುಮ್ಮನೆ ಬಂದು ನಮ್ಮ ಹತ್ರ ಹೇಳ್ತಾರೆ, ಟಯರ್ ಕಂತಿದ್ದೀರ ತನಿಖೆ ಸರ್, ಒಂದು ಟಯರ್ ಒಂದು ತರಬೇಡಿ ಅನ್ನುವಂಥದ್ದನ್ನು ಒಂದು 2-3 ದಿನದಿಂದ ಮುಂಚೆನೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಟಯರ್ ತಂದದ್ದು ಇಲ್ಲ ಇಷ್ಟುವರೆಗೆ. BJPಯಿಂದ ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ನಾವು ಯಾವಾಗ ಸಹ ಟಯರ್ ತಂದು ಸುಡುವ ಅಭ್ಯಾಸ ನಮಗಿಲ್ಲ. ಇವರು ಈ ಸೆಂಟರ್ ಆಫ್ ದ ಹಾರ್ಟ್ ಆಫ್ ದ ಸಿಟಿಯಲ್ಲಿ 4-5 ಟಯರ್ಗಳನ್ನು ತಂದು ಬೆಂಕಿ ಹಚ್ಚಿದ್ದಾರೆ. ಅಷ್ಟೊತ್ತಿಗೆ ಪೊಲೀಸರು ಏನು ಮಾಡ್ತಾಯಿದ್ರು? ಇವತ್ತು ಯಾವ ಬಿಟ್ಟು ಐವನ್ ಡಿಸೋಜನವರ ನಾಯಕತ್ವ ಇರುವಂಥ ಕಾರಣಕ್ಕಾಗಿ ಬಿಟ್ರ, ಕೈಗಟ್ಟಿ ಕೂತಿದ್ರ? ಇಲ್ಲ, 5 ಟಯರ್ ತಂದಿದ್ರು, 3 ಟಯರನ್ನು
ಎಂಥದ್ದು ಅರೆಸ್ಟ್ ಮಾಡಿದ್ರೆ ಅದು ಕೇಸ್ ಹಾಕಿದ್ರೆ ಟೈರ್ ಮೇಲೆ ಇವ್ರು ಟೈರ್ ಮೇಲೆ FIR ಹಾಕ್ಬೋದು ಅಷ್ಟೇ ಇವರು ಮತ್ತೇನಾನ ಮಾಡೋದು ನನಗೆ ತೋರುದಿಲ್ಲ 2 ಟೈರ್ ಮಾತ್ರ ಬಂದ್ ಮಾಡಿದ್ದಾರೆ ಏನೋ ಒಂದು ಪೇಪರಲ್ಲಿ ನೋಡಿದೆ ನನಗೆ ಹೇಳಿಲ್ಲ ನಾನು ಪೇಪರ್ನ ಸ್ಟೇಟ್ಮೆಂಟನ್ನು ನೋಡಿದೆ ಇದನ್ನು ನೋಡುವಾಗ ಆ ಪೊಲೀಸರು ಇಮಿಡಿಯೇಟ್ ಆಗಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳದೇ ಇದ್ದರೆ ಇದೇನಾಗ್ತದೆ ಇದೊಂದು ಈಗ ಬೆಂಚ್ ಮಾರ್ಕ್ ಆಗ್ತದೆ ದಿಸ್ ಅ ಬೆಂಚ್ ಮಾರ್ಕ್ ಓಕೆ ಕಲ್ಲು ಹೊಡಿಬೋದು ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ಕಲ್ಲು ಹೊಡಿಬೋದು ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ಬೆಂಕಿ ಹಚ್ಚಬಹುದು ಅನ್ನುವಂಥದ್ದು ಬೆಂಚ್ ಮಾರ್ಕ್ ಆದರೆ ರಾಜ್ಯ ಪಕ್ಷದವರು ಮಾತ್ರ ಅಲ್ಲ ಬೇರೆ ಬೇರೆ ಸಂಘಟನೆಗಳು ತಮ್ಮ ಸಮಸ್ಯೆಗಳನ್ನು ಪ್ರತಿಭಟನೆ ಮೂಲಕ ತೋರುವಂಥ ಸಮಯದಲ್ಲಿ ಈ ರೀತಿ ಕೆಲಸಕ್ಕೆ ಕೈ ಹಾಕ್ತಾರೆ ನೀವು ಕರೆಕ್ಟಾಗಿ ಒಂದು ಲೆಸನನ್ನು ಈಗ ಕಲಿಸ್ಬೇಕು ಒಂದು ಪಾಠವನ್ನು ನೀವು ಕಲಿಸ್ಬೇಕು ಯಾವ ರೀತಿಯ ಕೇಸ್ಗಳನ್ನು ಹಾಕ್ತೇವೆ ನಾವು ಏನೇ ಪ್ರಶ್ನೆ ಮಾಡಿದ್ರು ವೇದವ್ಯಾಸರು ನಾವಿದ್ದಾಗ ನಾವು ಕೇಳಿದೆವು ಹಾಗಾದರೆ ಬೇರೆ ಯಾರಾದರೂ ಕಾರ್ಯಕರ್ತರು ಬೇರೆ ಪಕ್ಷದವರು ಕಲ್ಲು ಹೊಡೆದ್ರೆ ನೀವು ಸ್ಟೇಷನ್ ಬೇಲ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೇವೆ ಏನು ಉತ್ತರ ಕೊಡಲಿಲ್ಲ ಯಾಕಂದರೆ ನಾವು ಸಹ ಕಾಯ್ತಿದ್ದೇವೆ ಈ ಕೇಸನ್ನು ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಮಗೆ ಬೇಕಿದೆ ನ್ಯಾಯಯುತವಾಗಿ ಭಾರತ ನ್ಯಾಯ ಸಮಿತಿಯ ಪ್ರಕಾರ ಇವರು ನಡೆಸ್ತಾರಾ ಅಥವಾ ರಾಜಕೀಯ ಪ್ರೆಷರ್ಗೆ ಇವರು ಒಳಗಾಗಿ ನಡೆಸ್ತಾರಾ ಅನ್ನೋದು ನಾವು ನೋಡ್ತಾ ಇದ್ದೇವೆ ನಾವು ಮಾತ್ರ ಅಲ್ಲ ಸಾರ್ವಜನಿಕರು ಸಹ ನೋಡ್ತಾ ಇದ್ದಾರೆ ಹಾಗಾಗಿ ಐವನ್ ಡಿಸೋಜವರು ಯಾಕೆ ಅಷ್ಟು ಬಾಂಗ್ಲಾದೇಶವನ್ನು ಇದಾಗಿ ಮಾಡ್ತಾರೆ ಅನ್ನೋದನ್ನು ಹೇಳುವ ದಾಟಿ ಮತ್ತು ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಹೇಳಿದಂಥ ಮಾತುಗಳನ್ನು ನೋಡಿದರೆ ಎಲ್ಲ ಒಂದು ಕಡೆ ಇವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಗಲಭೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಟ್ ಅಟೆಂಪ್ಟ್ ಮಾಡಿ ಖಂಡಿತವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಎಂಥದ್ದು ಪ್ರೈಮಫಿಷಿಯಾಗಿ ನೋಡಲಿಕ್ಕೆ ಬರ್ತದೆ ನಮ್ಮ ಮೇಲಿಂದ ಮೇಲೆ ನೋಡಿದರೆ ಆ ರೀತಿಯ ಒಂದು ವಾತಾವರಣ ಬರ್ತದೆ ಇವರು ಭಾಷಣ ಆದ ಕೂಡಲೇ ಅವರು ಕಲ್ಲು ಹೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಂಗ್ಲಾದೇಶ ಅಂದ ಕೂಡಲೇ ಇವರು ಬೆಂಕಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಭಾಷಣದ ನಂತರ ಇದೆಲ್ಲ ಆಗಿದ್ದು ಹಾಗಾದರೆ ಅವ್ರ ಮೇಲೆ ಕೇಸ್ ಆಗಲೇಬೇಕು ಕೇಸ್ ಇನ್ನೂ ಸಹ ಆಗಲಿಲ್ಲ ಕೇಸಿಗೆ ನಾವು ನಿನ್ನೆ ಸಹ ಹುಡುಗರನ್ನು ಕಳಿಸಿದ್ದೇವೆ ಕೇಸ್ ಕೊಡಿ ಅಂತ ಹೇಳಿದ್ದೇವೆ ಇನ್ನೂ ಆಗಲಿಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಸೊ ಪತ್ರಿಕಾ ಮಾಧ್ಯಮದ ಮೂಲಕ ನೀವು ದಯವಿಟ್ಟು ಜನರಿಗೆ ಈ ವಿಷಯಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಇಂಥ ಐವನ್ ಡಿಸೋಜ್ ಅವರು ಒಂದು ಹೆಜ್ಜೆ ಮುಂದಾಗಿ ಆ್ಯಕ್ಚುಲಿ ರಾಷ್ಟ್ರದ್ರೋಹದ ಮಾತನ್ನೇ ಆಡಿದ್ದಾರೆ ರಾಷ್ಟ್ರದ್ರೋಹದ ಮಾತುಗಳನ್ನೇ ಆಡಿದ್ದಾರೆ ಬಾಂಗ್ಲಾದೇಶದ ಪರಿಸ್ಥಿತಿ ಇಲ್ಲಿ ಮೂಡಿ ಬರ್ತದೆ ನೀವು ಗವರ್ನರನ್ನು ಹಿಂದೆ ತೆಗೆದುಕೊಳ್ಳಿ ಬಾಂಗ್ಲಾದೇಶಲ್ಲಿ ಏನಾಗಿದೆ ಬಾಂಗ್ಲಾದೇಶಲ್ಲಿ ಒಂದು ಅಲ್ಲಿ ಪ್ರಧಾನಮಂತ್ರಿಯ ಮನೆಗೆ ಹೋಗಿದ್ದು ಮಾತ್ರ ಅಲ್ಲ ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದೆ ಕ್ರೈಸ್ತರ ಮಾರಣ ಹೋಮ ಸಹ ಆಗಿದೆ ಆ ರೀತಿಯ ಮನಸ್ಥಿತಿ ಇವರಿಗೆ ಇದೆಯಾ ಇಲ್ಲವನ್ನೋದು ಅವರು ಸ್ಪಷ್ಟಪಡಿಸಬೇಕು ಎಲ್ಲರೂ ಸೈಲೆಂಟ್ ಇದ್ದಾರೆ ಪ್ಯಾಲೆಸ್ಟೈನ್ ಇಸ್ರೇಲ್ ಗಲಾಟೆ ಆದಾಗ ರಾಹುಲ್ ಗಾಂಧಿಯಿಂದ ಹಿಡಿದು ಐವನ್ ಡಿಸೋಜ್ ಅವರೆಗೆ ನಮ್ಮ ಮನೆಯಲ್ಲೇ ಬಾಂಬ್ ಬಿದ್ದಾಗೆ ಬಂದು ಇಲ್ಲಿ ಅಳ್ತಾ ಇದ್ರು ಎಲ್ಲ ಹೊರಗೆ ಪಬ್ಲಿಕ್ಕಿಗೆ ಬಂದು ಬಾಂಗ್ಲಾದೇಶದ ಸುದ್ದಿ ಬಂದಾಗ ಬಾಂಗ್ಲಾದೇಶದಲ್ಲಿ ನರಮೇಧ ಆಗುತ್ತಿದ್ದ ಸಮಯದಲ್ಲಿ ಹಿಂದೂ ಕ್ರೈಸ್ತ ಬುದ್ಧರು ಇವರು ಯಾರಿಗೂ ತೋರುವುದಿಲ್ಲ ಮಾತೆತ್ತಲಿಲ್ಲ ಗವರ್ನರ್ ವಿಷಯ ಬಂದಾಗ ಪುನಃ ಬಾಂಗ್ಲಾದೇಶದ ವಿಷಯ ಹೇಳ್ತಾರೆ ಬಾಂಗ್ಲಾದೇಶ ಹತ್ತಿ ಉರಿಯುವಂಥ ಸಮಯದಲ್ಲಿ ಇವರು ಯಾರಿಗೂ ಏನೂ ತೋರಲಿಲ್ಲ ಅದು ಮತ್ತೊಂದು ವಿಷಯ ಅದು ಅವರ ಎಂಥದ್ದು ಸಿಲೆಕ್ಟಿವ್ ಸೆಕ್ಯುಲರಿಸಮ್ನ ಅದು ಬೇರೆಯೇ ಮಾತದು ಅದು ಬಿಡಿ ಅವರ ಐಡಿಯಾಲಜಿಯಲ್ಲಿ ಇರುವಂಥ ವಿಷಯ ಅದನ್ನು ಇವತ್ತು ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಬೇಸರ ಸಂಗತಿ ಅಂದರೆ ಮಂಗಳೂರಿನಲ್ಲಿ ಈ ರೀತಿಯ ಅವ್ಯವಸ್ಥೆಯನ್ನು ಮಾಡಿ ಹಾಕಿದ್ದಾರೆ ಇಷ್ಟನ್ನು ಹೇಳಲಿಕ್ಕೆ ನಾನು ಇದನ್ನು ತಂದೋದು ಯಾಕಂತ ಹೇಳಿದ್ರೆ ನಮಗೆ ಪೊಲೀಸ್ ಫೋರ್ಸ್ ಇದರ ಬಗ್ಗೆ ಏನು ಮಾಡ್ತದೆ ಅನ್ನೋದು ಬಹಳ ಮುಖ್ಯ ಪೊಲೀಸರು ಇದರಲ್ಲಿ ದೊಡ್ಡದಾದ ಪಾತ್ರ ನಿಭಾಯಿಸಬೇಕಾದ ಅವಶ್ಯಕತೆ ಇದೆ ಅವರು ಸಾರ್ವಜನಿಕರಿಗೆ ಧೈರ್ಯ ಕೊಡಬೇಕೀಗ ಮಂಗಳೂರಿನ ಸಾರ್ವಜನಿಕರಿಗೆ ಈ ರೀತಿಯ ಕೆಲಸಗಳನ್ನು ಮಾಡಿದರೆ ನಾವು ಬಿಡುವುದೇ ಇಲ್ಲ ಅನ್ನುವಂಥ ಧೈರ್ಯವನ್ನು ಅವರು ಕೊಡಬೇಕಾಗಿದೆ ಮೊನ್ನೆ ನಾವು ಸೈಲೆಂಟಾಗಿ ಡಾಕ್ಟ್ರುಗಳೆಲ್ಲ ಮಾರ್ಚ್ ಮಾಡಿಕೊಂಡು DC ಆಫೀಸಿಗೆ ಹೋದಾಗ ನೀವು AB ಶೆಟ್ಟಿ ಸರ್ಕಲಲ್ಲೇ ನಿಲ್ಲಿಸ್ಬೇಕು ಅನ್ನೋದು ನಮ್ಮನ್ನು ನಿಲ್ಲಿಸಿದ್ರು ನಾವು ಚುನಾಯಿತ ಜನಪ್ರತಿನಿಧಿಗಳು ನಾನು ವೇದವ್ಯಾಸು ಬ್ರಿಜೇಶ್ ಚೌಟ್ರು ಇದ್ದ ಕಾರಣಕ್ಕಾಗಿ ನಾವು ಹೇಳಿದೆವು ಇಲ್ಲಿ ಆಗೋದಿಲ್ಲ ಅದನ್ನು ನಿಲ್ಲಿಸಲಿಕ್ಕೆ DC ಆಫೀಸರಿಗೆ ಹೋಗುದೆ ಅಂತ ಕಾರಣ ಹೇಳಿ ಬಂದೆವು ನಮ್ಮನ್ನಲ್ಲೇ ನಿಲ್ಲಿಸಿದ್ದಾರೆ ಡಾಕ್ಟ್ರುಗಳನ್ನು ಇವರು ಈ ಪುಂಡ್ರಿಗೆಲ್ಲ ಇವರು ಕಲ್ಲು ಹೊಡೆಯಲಿಕ್ಕೆ ಬೆಂಕಿ ಹಚ್ಚಲಿಕ್ಕೆ ಬೀಸ್ತಾರೆ ನೋಡಿ ನಮ್ಮ ಮುಖ್ಯವಾಗಿ ಐವನ್ ಡಿಸೋಜ ಕೇಂದ್ರೀಕೃತವಾದ ವಿಷಯ ಈ ನಿನ್ನೆ ಅವರು ಭಾಷಣ ಮಾಡಿದ್ದು ಏನು ಮಾಡಿದ್ದಾರೆ ಅವರ ಮೇಲಿಂದ ಅವರಿಗೆ ಹಿರಿಯರು ಅವ್ರಿಗೆ ಕೆಲವು ಶಕ್ತಿಗಳಿಗೆ ಕಾಂಗ್ರೆಸ್ ಎನ್ನುವಂಥ ಶಕ್ತಿಗಳ ಪ್ರೇರೇಪಣೆ ಇದೆ ಅನ್ನೋದು ನಮಗೆ ತೋರ್ತಾ ಇದೆ ನಾವು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಇವತ್ತೇನವರು ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿರುದ್ಧ ಏನು ಮಾಡ್ತಾ ಇದ್ದಾರೆ ಅಥವಾ ಅವರ ಮನೆಗೆ ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ
ಅದರ ವಿರುದ್ಧ ನಾವು ನಾಳೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ, ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾಳೆ ಗುರುವಾರ, ನಾಳೆ ಅಲ್ಲ ಗುರುವಾರ, ನಾನು ನಾಳೆ ಗುರುವಾರ ಅಂತ ಯೋಚನೆ ಮಾಡಿದೆ, ಗುರುವಾರ ನಾಡಿದ್ದು. ಈಗ ಮಾನಸಿಕತೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಗೆ ಅಂದ್ರೆ ಈ ಐವಟಿಸು ಅವ್ರು ಬೇರೆ ಮಾಡ್ಕೊಂಡು ಅವ್ರು ಕನ್ಫರೆನ್ಸ್ ತಗೊಂಡು ಮಾಡಿದಾರೆ ಅಂತ ಹೇಳ್ತೀರಿ. ಈಗ ಅದ್ರ ಬಗ್ಗೆ ಹೇಗಾದ್ರೆ ಅದು ಸೀರಿಯಸ್ ಇದರಲ್ಲೇ ಹಾಗಾಗಿ ನೀವು ಯಾವ ರೀತಿ ಈಗ ಇಲ್ಲಿ ಅಂತೂ ಆಕ್ಷನ್ ಆಗೋದಂತೂ ಈಗ ನೋಡಿ ಇನ್ನು ಲೀಗಲ್ ಒಪಿನಿಯನ್ ಬಂದಿಲ್ಲ ಹಾಗೆ ಅಂತ. ಈಗ ಮುಂದೆ ಹೇಗೆ ನಿಂದ ಹೇಗೆ, ಬಿಕಾಸ್ ಇದು ಇವ್ರು ಎತ್ತಿರೋದು ಬಹಳ ಸೀರಿಯಸ್ ವಿಚಾರ. ಈ ಮಾತಾಡ್ತಾ ಇರೋದೆಲ್ಲ ಇವರೆಲ್ಲ ಮಾತಾಡ್ತಾ ಇರೋದು ಸೀರಿಯಸ್ ವಿಚಾರ. ಅದನ್ನ ಹೇಗೆ ನೀವು ಇದು ಮುಂದೆ ತಗೊಂಡು ಹೋಗ್ತೀರಿ? ಈಗ ಹೇಗೆ ಇದು ಮಾಡ್ತಾ ಇದ್ರಿ? ಲೀಗಲಿ ನಮ್ಗೆ ಯಾವ್ದೆಲ್ಲ ಲೀಗಲಿ ನಮ್ಗೆ ಎಲ್ಲೆಲ್ಲ ರಿಲೀಫ್ ಸಿಗ್ತದೆ, ಲೀಗಲ್ ರಿಲೀಫ್ ಎಲ್ಲೆಲ್ಲ ಅವಕಾಶ ಉಂಟು. ನಮ್ಮ ಲೀಗಲ್ ಟೀಮು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಲೀಗಲ್ ಟೀಮ್ ಏನಿದೆ ಅದನ್ನು ಈಗ ಆಲ್ರೆಡಿ, ಬಿಕಾಸ್ ಇಟ್ ಈಸ್ ಇನ್ ಅ ಕಾನ್ಸ್ಟಿಟ್ಯೂಷನಲ್ ಪವರ್, ಅಲ್ಲಿ ಇರುವಂಥ ಪ್ಲೇಸ್ ಆಫ್ ಪವರ್ ಆದ ಕಾರಣ ನಮ್ಮ ಅಲ್ಲಿನವ್ರು ಹೇಳ್ತಾರೆ ಈಗ ನಮ್ಗೆ ಯಾವ ರೀತಿಯಾದ ಲೀಗಲಿ ನಾವು ಮುಂದೆ ಹೋಗ್ಬೋದಂತ. ಭಾರತೀಯ ಜನತಾ ಪಾರ್ಟಿಯ ಲೀಗಲ್ ಟೀಮು ನಮಗೆ ಕರೆಕ್ಟಾಗಿ ಹೇಳಿದ ನಂತರ ನಾವು ಲೀಗಲಿ ರಿಲೀಫ್ ಸಿಕ್ಕುವುದಾದರೆ ನಾವು ಲೀಗಲಿ ಹೋಗ್ತಾ ಇದ್ದೇವೆ. ಆದರೆ ಮುಖ್ಯವಾಗಿ ಇವರು ಈ ರೀತಿಯ ಗಲಭೆ ದೊಂಬಿ ಮಾಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ನಾವು ಅದನ್ನು ಜನರಿಗೆ ಮೊದಲೇ ತಿಳಿಸಿದರೆ, ಮತ್ತು ಈಗ ಅದು ಅವರ ಯೋಚನೆ ಮಾಡಿದ ರೀತಿಯಲ್ಲಿ ಅದು ಆಗ್ತಾ ಇಲ್ಲ. ಯೋಚನೆ ಇದೆ ಅವರಿಗೆ, ರಾವ್ ಅಂತ ಹೇಳಿದ್ರು ಮತ್ತಿಬ್ಬರು ಬೇಡ ಅಂತ ಹೇಳುವ ಸಾಧ್ಯತೆ ಸಹ ಇರ್ಬೋದು. ಆದರೆ ಕೆಲವು ಜಾಗಗಳಲ್ಲಿ ಬಾಂಗ್ಲಾದೇಶ್ ಅನ್ನುವಂಥ ಶಬ್ದ ಬೇರೆ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಮೊನ್ನೆ ಸಲ್ಮಾನ್ ಖುರ್ಷಿದ್ ಯಾರು ಹೇಳಿದರು ಸ್ಟಾರ್ಟಿಂಗು, ಈಗ ಐವನ್ ಡಿಸೋಜ ಹೇಳಿದರು, ಬೆಳ್ತಂಗಡಿಯಲ್ಲಿ ಒಬ್ರು ಹೇಳಿದ್ದಾರೆ. ಬೇರೆ ಕಡೆಗಳಲ್ಲಿ ಈ ರೀತಿಯ ಶಬ್ದಗಳು ಬರ್ತಾ ಇದೆ. ಬಾಂಗ್ಲಾದೇಶ ಅನ್ನುವಂಥ ಶಬ್ದ ಬರ್ತಾ ಇದೆ. ಸೊ ಆ ಬಾಂಗ್ಲಾದೇಶ, ಈ ಒಂದು ನೆರೇಟಿವ್ ಏನಿದೆ, ಬಾಂಗ್ಲಾದೇಶದ ನೆರೇಟಿವನ್ನು ಇವರು ಓನಪ್ ಮಾಡ್ತಾ ಇದ್ದಾರವಾ ಅನ್ನುವಂಥದ್ದು ಇವ್ರು ಮಾತಾಡುವ ರೀತಿಯಲ್ಲಿ ನಮಗೆ ಸ್ವಲ್ಪ ಡೌಟ್ ಆಗ್ತದೆ. ಈ ಡಾರ್ಕ್ ಕಾನ್ಸ್ಪಿರಸಿಸು ಅದು ಇದೆಲ್ಲ ಇದ್ದದೆ, ಅದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸಿಗೆ ನಮಗೆ ಡಿಬೇಟಲ್ಲಿ ಆದರೆ ಮಾತಾಡ್ಬೋದು. ದೊಡ್ಡ ಬಿಗ್ ಕಾನ್ಫರೆನ್ಸ್ ಬಿಹೈಂಡ್ ಆಲ್ ದಿಸ್ ಥಿಂಗ್ಸ್. ಇವರು ಅದನ್ನು ಇಲ್ಲಿ ಕಾರ್ಯಗತ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಜನ ಸಪೋರ್ಟ್ ಕೊಟ್ಟರೆ, ಯಾರಾದರೂ ರಸ್ತೆಗೆ ಇಳಿಲಿಕ್ಕೆ ಸ್ಟಾರ್ಟ್ ಆದರೆ ಜನರು, ಸಿವಿಲ್ ವಾರ್ ರೀತಿಯಲ್ಲಿ ಒಂದು ರೀತಿಯ ಘಟನೆಯನ್ನು ಇವರು ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ ಅಷ್ಟೇ. ನಿನ್ನೆ ಎಲ್ಲೋ ಒಂದು ಕಡೆ ಡಂಗುರ ಸಾರಿದ್ರು, ಡಂಗುರ ಸಾರ್ತಾ ನೀವು ನಂಜನಗೂಡ ಎಲ್ಲ ಒಂದು ಊರಲ್ಲಿ ರಿಪಬ್ಲಿಕ್ TV ಎಲ್ಲ ನಿನ್ನೆ ಎಲ್ಲೋ ಇದ್ದೆ ನಾನು ಯಾವುದೋ ಇಂಟರ್ವ್ಯೂಯಲ್ಲಿ. ಆಗ ಅವರು ನಂಗೆ ಕೇಳಿಸಿದೆ ಅದನ್ನು, ನೀವು ನಾಳೆ ಪ್ರತಿಭಟನೆಗೆ ಬರೆದಿದ್ದರೆ ಸಿದ್ದರಾಮಯ್ಯನ ಪರವಾಗಿ ಪ್ರತಿಭಟನೆ ಬರೆದಿದ್ದರೆ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತೀವಿ ಅಂತ ಡಂಗುರ ಸಾರದನ್ನು ನಾನು ನೋಡಿದ್ದೇನೆ. ಇದೆಲ್ಲ ಅದರ ಒಂದು ಭಾಗ. ದಟ್ ಈಸ್ ಥರ್ಡ್ ಕ್ಲಾಸ್ ಪೊಲಿಟಿಕ್ಸ್. ಆ ಲೆವೆಲಲ್ಲಿ ನೀವು ಜನರನ್ನ ಥ್ರೆಟ್ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ನೀವು ರಸ್ತೆಗೆ ಇಳಿಸುವ ಪ್ರಯತ್ನ ಮಾಡ್ತಿದ್ದೀರಿ. ನಿಮಗೆ ಮನೆಗೆ ಬರುವಂಥ ದುಡ್ಡು ನಾನು ನಿಲ್ಲಿಸ್ತೇನೆ, ನಿಮ್ಗೆ ಸಿಕ್ಕುವಂಥ ವ್ಯವಸ್ಥೆಯನ್ನು ನಾನು ನಿಲ್ಲಿಸ್ತೇನೆ, ನೀವು ನಾಳೆ ಪ್ರತಿಭಟನೆಗೆ ಬರಲೇಬೇಕು ಅನ್ನುವಂಥದ್ದನ್ನು ಬಡವರ ಹತಾಶೆ ಏನಿರ್ತದೆ, ಅವರಿಗೆ ಕಷ್ಟದಲ್ಲಿರುವಂಥ ಬಡವನಿಗೆ ನೀವು ಥ್ರೆಟ್ ಕೊಟ್ಟು ನಾಳೆ ರಸ್ತೆಗೆ ಬಾ, ಇಲ್ಲದಿದ್ದರೆ ನಿನ್ನನ್ನು ಮುಗಿಸ್ತೇನೆ ಅನ್ನುವಂಥದ್ದೇ. ಇದಕ್ಕಿಂತ ಲೋ ಲೆವೆಲ್ ಪೊಲಿಟಿಕ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ನಾನು ಮಾತಾಡಲಿಲ್ಲ, ನನ್ನ ಸೈಡಿಂದ ಮಾತಾಡಲಿಲ್ಲ. ಬಹುಶಃ ರಾಜ್ಯ BJPಯಿಂದ ಮಾತಾಡಲೂ ಇರ್ಬೋದು. ಅಂದರೆ ನಾನು ನಿನ್ನೆ ರಾತ್ರಿ ನೋಡಿದ್ದೆ, ನನ್ನ ಸೀನಿಯರ್ಸಿಗೆ ನಾನು ಹೇಳಿದೆ, ರಿಪಬ್ಲಿಕ್ TVಯಲ್ಲಿ ಬರ್ತಾ ಇದೆ, ನಾನೇ ಇಂಟರ್ವ್ಯೂ ಕೂತಿದ್ದೆ ಹೀಗಾಗಿದೆ ಅನ್ನುವಂಥದ್ದನ್ನು. ಅದಕ್ಕೆ ರಿಪಬ್ಲಿಕ್ TV ಅವರು ಆಗ ಹೇಳಿದ್ರು, ನಾವು ವೆರಾಸಿಟಿಯನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೇನೆ, ಎಷ್ಟು ಸತ್ಯ ಅನ್ನೋದು. ಯಾಕಂದರೆ ಈಗ ಸ್ವಲ್ಪ ಸುಳ್ಳಾದರೂ ಸಹ ಅದೆಲ್ಲ ಕೇಸ್ ಎಲ್ಲ ಆಗ್ತದೆ. ನಮ್ಮ BJP ಪಕ್ಷದವ್ರಿಗೆ ಸಹ ನಾನು ತಿಳಿಸಿದ್ದೇನೆ. ಪೇಪರಲ್ಲಿ ಸಹ ಒಂದು ಕಡೆ ಬಂದಿದೆ, ಒಂದು 2-3 ಪೇಪರಲ್ಲಿ ಮೆನ್ಷನ್ ಆಗಿದೆ ಈ ರೀತಿಯ ಡಂಗುರ ಸಾರಿಸೋದು ಅನ್ನೋದನ್ನು. ಇವತ್ತು ನಾನು ಬೆಳಿಗ್ಗೆ 2 ಪೇಪರಲ್ಲಿ ನೋಡಿದ್ದೇನೆ. ಸೊ ಅದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಾವು ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರೆ ಅಂತ ಅದನ್ನ ನೀವು ಪ್ರತಿಭಟನೆ ಮಾಡುವ ಮೂಲಕ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಾ? ಇಟ್ಸ್ ಅ ಡಬಲ್ ಎಜ್ ಸೋರ್ಡ್. ಈಗ ಸಮಸ್ಯೆ ಏನಂತ ಹೇಳಿದ್ರೆ, ನಾವು ಪ್ರತಿಭಟನೆ ಮಾಡಿ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇರಲಿ, ಆ ಬಾಡಿಗೆ ಅದರದಾದ ಪವರ್ ಇರ್ತದೆ. ಆ ಪವರನ್ನು ನೀವು ಮನೆಗೆ ಹೋಗಿ ನಾವು ಅದನ್ನು ಡಿಸ್ಟ್ರಾಯ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಆಡಿದಾಗ, ಆ್ಯಸ್ ಅ ಪಬ್ಲಿಕ್ ಪರ್ಸನ್ we can't sit quiet. As a responsible political party, a national party, ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಯಾವುದೇ ಕಾನ್ಸ್ಟಿಟ್ಯೂಷನ್ ನಾಳೆ ಅವರು ಒಂದು ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಹೇಳಿದ್ರಂತ ಇಟ್ಕೊಳ್ಳಿ, ಅವರು BJP ಅಲ್ಲ ಕಾಂಗ್ರೆಸ್ಸು ಅಲ್ಲ, ಅಪಾಯಿಂಟೆಡ್ ಬೈ ಅವ್ರದ್ದು ಒಂದು ಇದರಲ್ಲಿ ಬಂದವರು, ದೆನ್ ಆಲ್ಸೋ ವಿ ಕ್ಯಾನ್ ಕೀಪ್ ಕ್ವೈಟ್. ಆಗ ಸರ್ ನಾವು ಇದೇ ರೀತಿಯ ಪ್ರತಿಭಟನೆ ಮಾಡಬೇಕಾಗ್ತದೆ. ಹಾಗಾಗಿ ಇಟ್ಸ್ ಅವರ್ ಡ್ಯೂಟಿ, ನಮ್ಮ ಡ್ಯೂಟಿ ಅದನ್ನು ಮಾಡಲಿಕ್ಕೆ ನಾವು ಮಾಡಿಯೇ ಮಾಡ್ತೇವೆ. ಈಗ ಹಿಂದೆ ಸಿದ್ದರಾಮಯ್ಯನ ಭಾಷಣ ನೀವೆಲ್ಲ ಕೇಳಿರ್ಬೋದು. ಯಡಿಯೂರಪ್ಪನವರು ಇಮ್ಮಿಡಿಯೇಟಾಗಿ ಇಳಿಬೇಕು, ಇಲ್ಲದಿದ್ದರೆ ಯಾವುದೇ ರೀತಿಯ ಎಂಥದ್ದು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಇಳಿಲೇಬೇಕು, ಅವ್ರು ನಿರಾಪರಾಧಿ ಆಗಿದ್ದರೆ ಆಮೇಲೆ ಬಂದು ಪುನಃ CM ಆಗಲಿ ಅನ್ನುವಂಥ ಮಾತನ್ನು ಇದೇ ವ್ಯಕ್ತಿ ಹೇಳಿದ್ದಾರೆ. ಇದು ಅವರಿಗೂ ಅನ್ವಯಿಸ್ತದೆ. ಅವರಿಗೆ ಇಳಿಬಹುದು, ಅವರ ದೋಸ್ತಿಗಳನ್ನು ಯಾರಾದರೂ CM ಮಾಡಬಹುದು, ಯಾರು ಅವರಲ್ಲಿ ಪೈಪೋಟಿ ಇರ್ಬೋದು, ಈಗ ಮಾಡಿ ನಂತರ ನೀವು ನಿರಾಪರಾಧಿ ಆದರೆ ಪುನಃ ಬನ್ನಿ ಅವರಲ್ಲ. ಆಮೇಲೆ ಹಿಂದಿನಿಂದ ಯಡಿಯೂರಪ್ಪ ಟೈಮ್ನಲ್ಲಿ ಆದಾಗ ಹಾಗೆ ನೀವು ಕಾನ್ಸ್ಟಿಟ್ಯೂಷನ್ ಮಾಡಿ ಹಾಗೆ ಅಂದ್ರಿ ನೀವು. ಈಗೇನು ಈ ಮಟ್ಟದಲ್ಲ, ಬಟ್ ಕ್ರಿಟಿಸೈಸ್ ಮಾಡೋದಂತೂ ನೀವು ಮಾಡಿದ್ರಿ ಅವಾಗ ಸಹಿತ. ಕೈಗೊಂಬೆ ಅದೆಲ್ಲ ನೀವು ಉಪಯೋಗಿಸ್ತೀರಿ. ನಿಮ್ಮ ನೈತಿಕತೆ ಪ್ರತಿಭಟನೆ ನೀವು ಹಿಂದೆ ಮಾಡಿದ್ದನ್ನ ಈಗ ಇವರು ಮಾಡ್ತಾ ಇದ್ದಾರೆ. ಇವರು ನಾವು ಹಿಂದೆ ಮಾಡಿದ್ದನ್ನ ಇವರು ಹಿಂದೆ ನಾವು ಮಾಡೋದಷ್ಟೇ ಮಾಡಿದ್ದಲ್ಲ, ಇವರು ಮುಂದೆ ಹೋಗಿದ್ದಾರೆ. ಮುಂದೆ ಹೋಗಿ ಅವ್ರು ಯಾವಾಗ ನಾವಾಗ ಈಗ ಸ್ಟೆಪ್ ಡೌನ್ ಫ್ರಮ್ ದ ಸೀಟ್. ಯಡಿಯೂರಪ್ಪನವರು ಸ್ಥಾನವನ್ನು ಬಿಟ್ಕೊಟ್ಟಿದ್ರು, ಅಡ್ವಾಣಿಯವರ ಹೆಸರು ಬಂದಿದ್ದಕ್ಕೆ ಸ್ಥಾನವನ್ನು ಬಿಟ್ಕೊಟ್ಟಿದ್ರು, ಜಾರ್ಖಂಡ್ CM ಸ್ಥಾನವನ್ನು ಬಿಟ್ಕೊಟ್ಟಿದ್ರು, ರಾಮಕೃಷ್ಣ ಹೆಗಡೆ ಅವರು ಸಹ ಕೆಳಗಿಳಿದಿದ್ರು, ಎಲ್ಲರೂ ಕೆಳಗಿದ್ದಾರೆ. ಕೆಳಗಿಳುವಂಥ ಸಮಯದಲ್ಲಿ ಮಾತುಕತೆ ಆಗೋದು ಅಥವಾ ಪೊಲಿಟಿಕಲ್ ವಾರ್ಫೇರ್ ಅನ್ನೋದಂತ ಹೇಳ್ತೇವೆ, ಆಗೋದು ಸಹಜವಾಗಿ ಆಗ್ತದೆ, ಸಹಜವಾಗಿ ಆಗ್ತದೆ. ಆದರೆ ನೀವು ಮನೆಗೆ ಹೋಗಿ ನೀವು ಇದನ್ನು ಬಿಡಿಸ್ತೇವೆ ಅನ್ನುವಂಥದ್ದು ಒಂದು. ಎರಡನೇದು, ನಾನು ಬಿಡುವುದಿಲ್ಲ ಯಾವ ಕಾರಣಕ್ಕೂ ಅಂತ ಹೇಳೋದು, ಆ ಉದ್ದಟತನ ಏನಿದೆ, ಹಠಮಾರಿತನ ಏನು ಮಾಡಿ ತೋರಿಸ್ತಾ ಇದ್ದಾರೆ, ಅದು ಡೆಮೋಕ್ರಸಿಗೆ ಸೂಟೇಬಲ್ ಅಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾದ ಶಬ್ದ ಏನಂತ ಹೇಳಿದ್ರೆ ಭ್ರಷ್ಟಾಚಾರ, ಇಟ್ಸ್ ಕರಪ್ಷನ್. ಆಗಲಿ, ಅದು ಇನ್ವೆಸ್ಟಿಗೇಷನ್ ಆಗಲಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.